ಸುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ನಾಡುಡೋರ್ಮಿಡು ಶುಕ್ರವಾರ ಮಹಾಶಿವರಾತ್ರಿದ ಗೌಜಿ ಜಾಗರಣೆ ನಡೆತುಂದುಂಡು ವೃತಾಚರಣೆ ಮಲ್ತದು ರಾತ್ರಿ ಇಡೀ ಜಾಗರಣೆ ಕೊಲ್ಲುದು ಪರಮೇಶ್ವರನು ಆರಾಧನೆ ಮಲ್ಪುನ ಪವಿತ್ರ ದಿನೋನೆ ಮಹಾಶಿವರಾತ್ರಿದ ದಿನ ಆದುಂಡು ಕುಡ್ಲದ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಾಂಡೆ ಮಹಾರುದ್ರಾಭಿಷೇಕ ಬೊಂಡಾಭಿಷೇಕ ನಡಪಾದು ಮಹಾಪೂಜೆ ಕರಿತೆರು. ಈಶ್ವರ ಶಿವ ಶಂಕರ ಜಗದೀಶ್ವರ ಪರಮೇಶ್ವರ ಭೂತನಾಥ ಮಂಜುನಾಥ ವಿಶ್ವನಾಥ ಲೋಕನಾಥ ಗೋಕರ್ಣನಾಥ ಇಂಚ ಸಾರ ಪುದರುಪ್ಪುನ ಲೋಕ ಕಾಪುನ ತ್ರಿಮೂರ್ತಿಲೆಡ್ ಮೂಜಿ ಕಣ್ಣುಪ್ಪುನಾರು ಪಾರ್ವತಿ ಪರಮೇಶ್ವರ ದೇವರೆಗ್ ಶುಕ್ರವಾರ ಮಹಾಶಿವರಾತ್ರಿದ ಗೌಜಿ ಜಾಗರಣೆ ನಡೆತುಂದುಂಡು. ಉಂದೊಂಜಿ ವೃತ್ತಾಚರಣೆದ ದಿನ ಪರ್ಬದ ಗೌಜಿ ಮಲ್ಪಂದೆ ಭಜನೆ ಭಕ್ತಿ ಶ್ರದ್ಧೆದ ಪೂಜೆ ಕಾರ್ಯಕ್ರಮದ ಒಟ್ಟುಗು ರಾತ್ರಿ ಇಡೀ ನಿದ್ರೆ ಮಲ್ಪಂದೆ ಜಾಗರಣೆ ಕುಲ್ಲುನ ಪುಣ್ಯದ ದಿನೋನೆ ಮಹಾಶಿವರಾತ್ರಿದ ದಿನ ಆದುಂಡು. ನಾಡುಡೋರ್ಮಿಡು ಶಿವಶಕ್ತಿ ದೇವಸ್ಥಾನ ಕ್ಷೇತ್ರ ಮಂದಿರೊಲೆಡು ಊರ ಪರವೂರ ಭಕ್ತರು ಸೇರ್ದು ಶಿವಧ್ಯಾನ ಮಲ್ತೊಂದುಲ್ಲೆರು. ಕುಡ್ಲದ ಬಾರಿ ಪಿರಾಕದ ನಾಥ ಸಂಪ್ರದಾಯದ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಾಂಡೆ ಮಹಾರುದ್ರಾಭಿಷೇಕ ನೂದು ಬೊಂಡಾಭಿಷೇಕ ಮಲ್ತದು ಮಹಾಪೂಜೆ ಕರಿತೆರು. ದೇವಸ್ಥಾನದ ಮಿತ್ತ ಮೀಟುಪ್ಪುನ 7 ತೀರ್ಥಕ್ಕಿದ್ದುಟು ಮೀದು ಶುದ್ಧಾಯಿನ ಭಕ್ತರು ದೇವಸ್ಥಾನದ ಸುತ್ತುಡುಪ್ಪುನ ಶ್ರೀ ಚಂದ್ರಮೌಳೀಶ್ವರ ಲಿಂಗಗೂ ಗಂಗಾ ತೀರ್ಥ ಅರ್ಪಣೆ ಮಲ್ತೆರು. ಶ್ರೀ ಮಂಜುನಾಥ ದೇವೇರ್ನ ಪುಣ್ಯ ಸನ್ನಿಧಾನುಡು ತರಾವರಿ ಪೂಜೆ ಅಭಿಷೇಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತದು ಕಾಂಡಿಡ್ದೆ ಊರು ಪರ ಊರ ಭಕ್ತರು ಬಾರಿ ಜನ ಬತ್ತದು ಬೇತೆ ಬೇತೆ ಸೇವೆಲೆನ ನಡಪಾದು ಶ್ರೀ ಮಂಜುನಾಥೇಶ್ವರ ಬೊಕ್ಕ ಪರಿವಾರ ದೇವರ್ಕಳೇರ್ನ ಇಂಬು ನಟ್ಟುಂಡೆರು. ಬನ್ನಿ ಬೇಗ ಬನ್ನಿ ಮುಂದೆ ಕುಡ್ಲ ತಾಲೂಕು ಆಫೀಸಡು ಸರ್ವೇಯರ್ ಕೆಲಸ ಮಲ್ತೊಂದಿತ್ತಿನ ಶೀತಲ್ ರಾಜ್ ಪನ್ಪುನಾರು ಜಾಗಿದ ಸರ್ವೆ ಮಲ್ಪರೆ 5,000 ರೂಪಾಯಿ ಲಂಚಕ್ಕೆಂದು ಲೋಕಾಯುಕ್ತ ಬಲೆಕ್ ಬೂರ್ನ ಸಂಗತಿ ನಡೆದಿದ್ದನು. ಕುಡ್ಲ ತಾಲೂಕು ಆಫೀಸ್ದ ಸರ್ವೇಯರ್ ಶೀತಲ್ ರಾಜ್ ಲಂಚಕ್ಕೆಂದು ಲೋಕಾಯುಕ್ತ ಬಲೆಕ್ ಬೂರ್ದೆರು. ಜಾಗಿದ ಸರ್ವೆ ಮಲ್ಪರೆ ಒರಿಯಡ್ದು 5,000 ರೂಪಾಯಿ ಕೇಂದಿರು ಐಟ್ 4,000 ರೂಪಾಯಿ ದೆತ್ತೊಂದೆರು. ಈ ಪೊರ್ತುಡು ಪುಗ್ಗಿನ ಲೋಕಾಯುಕ್ತ ಎಸ್ಪಿ ಸೈಮನ್ ಬೊಕ್ಕ ಡಿವೈಎಸ್ಪಿ ಚೆಲುವರಾಜ್ ಆರೋಪಿ ಶೀತಲ್ ರಾಜ್ನು ಸ್ವಾಧೀನಗೂ ದೆತ್ತೊಂದೆರು. ಕಂದಾಯ ಇಲಾಖೆಡು ಸರ್ವೇಯರ್ ಕೊರತೆ ಇತ್ತದು ಅರ್ಜಿ ಕೊರ್ನ 4 ಜನ ಜಮೀನು ಸರ್ವೆ ಆವಂದೆ ನಿಚ್ಚ ಕಂದಾಯ ಇಲಾಖೆಗೂ ಬಲಿ ಬರೊಂದುಲೆರು. ಇಂದೇನೆ ಬಂಡಾಳ ಮಲ್ತದು ಬೇಡಿಕೆ ದಿವೊಂದಿತ್ತಿನ ಸರ್ವೇಯರ್ ಶೀತಲ್ ರಾಜ್ ಸರ್ವೆ ಮಲ್ಪರೆ ಬರಡುಂದಾಂಡ 5,000 ರೂಪಾಯಿ ಕೊರಡುಂದು ಒರಿಯಡ ಬೇಡಿಕೆ ದೀದಿತ್ತೆರು. ಈ ವಿಚಾರನು ಲೋಕಾಯುಕ್ತರಿಗೆ ತೆರಿಪಾಯಿನ 6 ಶೀತಲ್ ರೇನು ಲೋಕಾಯುಕ್ತ ಬಲೆಕ್ ಬೂರ್ಪಾದೆರು. ಕುಡ್ಲ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಲೆಡ್ದು ಎನ್ನ ಸುರೂತ ಓಟು ಎನ್ನ ದೇಶಗಾದ ಪನ್ಪುನ ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆತಂಡು. ಸಿಸಿಬಿದ ಎಸಿಪಿ ಗೀತಾ ಕುಲಕರ್ಣಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ಮಲ್ಪಾಯರು. ಎನ್ನ ಸುರೂತ ಓಟು ದೇಶಗಾದು ಬೊಕ್ಕ ದೇಶ ಮೇಲ್ಮೆಗಾದಂದು ವಿದ್ಯಾರ್ಥಿಲು ಪ್ರಮಾಣ ವಚನ ಆದಿತ್ತೊಂದು ಲೋಕಸಭಾ ಓಟುಗೂ ಓಟುದ ಜಾಗೃತಿ ಕಾರ್ಯಕ್ರಮ ಕುಡ್ಲದ ವಿಶ್ವವಿದ್ಯಾನಿಲಯದ ಸಂಯೋಜನಾಧಿಕಾರಿ ಆಫೀಸ್ದ ಕೈತಲ್ ನಡೆತಂಡು. ಕುಡ್ಲ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಲಿಡ್ದು ನಡೆತಿನ ಈ ಕಾರ್ಯಕ್ರಮಟ್ಟು ಎನ್ಎಸ್ಎಸ್ ಪ್ರಾಂತೀಯ ನಿರ್ದೇಶನಾಲಯ ಬೊಕ್ಕ ಕೇಂದ್ರ ವಾರ್ತಾ ಮಂತ್ರಾಲಯದ ಸಹಕಾರಡು ದೀದಿತ್ತಂಡು. ಮಲ್ಲ ಬಿನ್ನೆರಾದ ಸಿಸಿಬಿ ದ ಎಸಿಪಿ ಗೀತಾ ಕುಲಕರ್ಣಿ ಬತ್ತದು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ಮಲ್ಪಾಯರು. ಕುಡ್ಲ ವಿಶ್ವವಿದ್ಯಾನಿಲಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನಾಕಿ 4 ಜನ ಎನ್ಎಸ್ಎಸ್ ಸ್ವಯಂ ಸೇವಕರು ಈ ಜಾಗೃತಿ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರು. I'm voting for the first time and I'm very excited to vote because it is my choice to it is my right, a fundamental right to vote and select the best leader who can serve and who can make a nation better, and every vote and every voice matters and every individual is important. So vote everyone and select the right person who can
better our country. ಪಾಣೇರು ನರಿಕೊಂಬುದ ಶ್ರೀ ಭయంಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಕಾರ್ಯಕ್ರಮಲು ನಡತೊಂದಿತ್ತದು ಗುರುವಾರ ಕಾಂಡೆ ಗಣಪತಿ ಬೊಕ್ಕ ದುರ್ಗಾ ಸಾನ್ನಿಧ್ಯಡು ಪಾಪೆ ಪ್ರತಿಷ್ಠೆ ಮಲ್ತದು ಸಾನ್ನಿಧ್ಯ ಕಲಶಾಭಿಷೇಕ ಸದಾಶಿವ ದೇವರಿಗೆ ಅನುಜ್ಞಾ ಕಲಶಾಭಿಷೇಕ ನಡಪಾಯಿರು. ಬಂಟ್ವಾಳ ತಾಲೂಕು ಪಾಣೇರು ನರಿಕೊಂಬುದ ಶ್ರೀ ಭయంಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಮಲ್ಲ ಉಚ್ಚಯ ಮಾರ್ಚ್ 3 ಮುಟ್ಟ ನಡತೊಂದಿತ್ತದು ಗುರುವಾರ ಕಾಂಡೆ ಪರಿವಾರ ದೈವಲಿನ ಪೀರ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡು ಉಚ್ಚುಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲೇನ ಪೌರಾಹಿತ್ಯಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ನಾರಾಯಣ ಮಯ್ಯರು ಬೊಕ್ಕ ಜತೆ ಪೂಜೆ ಮಲ್ಪನ ಲಕ್ಷ್ಮಣ ಆಕಾಶೆ ಕಾರ್ಲ ಇತ್ತದು ಧಾರ್ಮಿಕ ವಿಧಿವಿಧಾನಲು ನಡೆತಂಡು. ಶ್ರೀ ಗಣಪತಿ ಸಾನ್ನಿಧ್ಯ ಪಾಪೆ ಪ್ರತಿಷ್ಠೆ ಬೊಕ್ಕ ಶ್ರೀ ದುರ್ಗಾ ಸಾನ್ನಿಧ್ಯ ಪಾಪೆ ಪ್ರತಿಷ್ಠೆ ಮಲ್ತದು ಅಷ್ಟಬಂಧ ಲೇಪ ಪಾಡಿಯರು ಸಾನ್ನಿಧ್ಯ ಕಲಶಾಭಿಷೇಕ ಮಲ್ತದು ಶ್ರೀ ಭయంಕೇಶ್ವರ ಸದಾಶಿವ ದೇವರನ ಸಾನ್ನಿಧ್ಯಡು ಅನುಜ್ಞಾ ಕಲಶಾಭಿಷೇಕ ನಡಪಾದ ಮಾಪೂಜೆ ಮಲ್ತಿರು. ಶ್ರೀ ಭయంಕೇಶ್ವರ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಜಗನ್ನಾಥ ಬಂಗೇರ, ಕಾರ್ಯ ಗುರ್ಕಾರ್ಯರು ಜಗನ್ನಾಥ ಚೌಟ ಬದಿಗುಡ್ಡೆ, ಕಾರ್ಯಂತರು ಪದ್ಮನಾಭ ಮಯ್ಯ ಏಲಬೆ, ಬ್ರಹ್ಮಕಲಶ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಪಣವದ ಗುರ್ಕಾರ್ಯರು ಶಂಕರನಾರಾಯಣ ರಾವ್, ಸಂಚಾಲಕರು ಪ್ರಕಾಶ್ ಕಾರಂತ ನರಿಕೊಂಬು ಬೊಕ್ಕ ಚಂದ್ರಹಾಸ ಶೆಟ್ಟಿ ರಂಗೋಲಿ, ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ಬಿ ರಘುನಾಥ ಸೋಮಯಾಜಿ, ಒತ್ತು ಗುರ್ಕಾರ್ಯರು ರಘು ಸಫಲ್ಯ, ಕಾರ್ಯಂತರು ಲೋಕೇಶ್ ನರಹರಿ ನಗರ ಬೊಕ್ಕ ಸದಸ್ಯರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಊರು ಪರ ಊರ ಭಕ್ತಿರು ಪಾಲ್ದೆತ್ತೊಂದು ಶ್ರೀ ಭయంಕೇಶ್ವರ ಸದಾಶಿವ ಬೊಕ್ಕ ಪರಿವಾರ ದೇವರನ ಇಂಬು ನಟ್ಟುಂಡೆರು. ಕುಡ್ಲಡು ಸುರುತ ಸರ್ತಿ ಅಗ್ನಿಕರ್ಮ ಚಿಕಿತ್ಸಾ ಕೇಂದ್ರ ಶುರುವಾತನು. ಆಯುರ್ವೇದ ವೈದ್ಯರು ಡಾಕ್ಟರ್ ಲತೇಶ್ ಹೆಚ್ ಪನ್ಪುನಾರು ಈ ಚಿಕಿತ್ಸಾ ಪದ್ಧತಿನ ಕುಡ್ಲದ ಕಂಕನಾಡಿ ಪರಮಾರ್ಗದ ಮೋತಿ ಶ್ಯಾಮ್ ಎಂಪೋರಿಯಂ ಕಟ್ವನಡು ಆಯುರ್ ಯುಕ್ತಿ ಪುದರಡು ಶುರು ಮಾಡ್ತಿದ್ದರು. ಇಂಚಿಪ್ಪದ ವರ್ಷಲಿಡು ದೇಶದ ಆಯುರ್ವೇದ ಮರ್ದದ ಬಗೆಟ್ಟು ಹೆಚ್ಚಿಗೆ ಉಮೇದ್ ಕೊರೊಂಡುಲ್ಲೆರು. ಆಯುರ್ವೇದ ಮರ್ದ್ ಕ್ರಮಟ್ಟು ಗಂಟು ಬೊಕ್ಕ ಸಂತ ಬೇನಲಿಗೆ ಪರಿಹಾರ ಕೊರ್ಪುನ ವಿಶಿಷ್ಟ ಮರ್ದ ಕ್ರಮ ಅಗ್ನಿ ಕ್ರಮ ಚಿಕಿತ್ಸೆ ಆದುಂಡು. ಕುಡ್ಲಡು ಒಂದು ಸುರುತ ಸರ್ತಿ ಶುರುವಾತಂಡು. ಆಯುರ್ವೇದ ವೈದ್ಯರು ಡಾಕ್ಟರ್ ಲತೇಶ್ ಹೆಚ್ ಪನ್ಪುನಾರು ಕುಡ್ಲಾ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಗೆ ದಿನ ಪೊಲಬು ಮಲ್ತ ಕೊರೊಂದುಲ್ಲೆರು. ಕುಡ್ಲಾ ಕಂಕನಾಡಿ ಪರಮಾರ್ಗದ ಮೋತಿ ಶ್ಯಾಮ್ ಎಂಪೋರಿಯಂ ಕಟ್ವಣದ ಅಪ್ಪರ್
ಅಪ್ಪರ್ ಗ್ರೌಂಡ್ ಮಾಡಿಕೆಡ್ ಆಯುರ್ ಯುಕ್ತಿ ಪನ್ಪನ ಪುದರಡು ಅಗ್ನಿಕ್ರಮ ಚಿಕಿತ್ಸಾ ಕೇಂದ್ರ ಶುರು ಮಲ್ತಿದರು. ಗುರುವಾರ ಆಯುರ್ ಯುಕ್ತಿ ಕೇಂದ್ರನು ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನದ ದುಂಬುದ ಕಾರ್ಯ ತೂವನ್ನ ಅಧಿಕಾರಿ ಗೋವಿಂದ ಮೊಗ್ರಾಲ್ ಬೊಕ್ಕ ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ ಆಯುರ್ ಯುಕ್ತಿ ಮರ್ದದ ಕೇಂದ್ರನು ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ವೇದವ್ಯಾಸ್ ಕಾಮತ್ ಪಾತೆರ್ದು ಋಷಿ ಮುನಿಕ್ಲಿನ ಪರಂಪರೆ ಹಿಡಿದು ಬೈದಿನ ಆಯುರ್ವೇದ ಮರ್ದು ಪದ್ಧತಿಗೂ ಹೆಚ್ಚಿಗೆ ಮಹತ್ವ ಉಂಡು ಪಂತಿನ ಆರು ಅಗ್ನಿಕ್ರಮ ಮರ್ದು ಒದಗಾವನ ಆಯುರ್ ಯುಕ್ತಿ ಚಿಕಿತ್ಸಾಲಯವು ಎಡ್ಡೆಪ್ಪು ಬಯಕೇರು. ಸಂಜೀವಿ ಹೊನ್ನಮ್ಮ, ಡಾಕ್ಟರ್ ಅರವಿಂದ್, ಡಾಕ್ಟರ್ ಮಂಜುನಾಥ್, ಅಶ್ವಿತ್ ಲತೇಶ್, ತ್ರಿವೇಣಿ, ಪ್ರವೀಣ್, ಧನ್ಯಕುಮಾರಿ ಉದಿಪನ ಲೇಸಿಡು ಪಾಲ್ದೆತ್ತೊಂಡರು. ಡಾಕ್ಟರ್ ಲತೇಶ್ ಆಯುರ್ ಯುಕ್ತಿ ಬಗೆಟ್ ಮಾಹಿತಿ ಕೊಡ್ದು ಈ ಕೇಂದ್ರಡು ಮಾತಾ ರೀತಿದ ಬೇನೆಲೆಗೂ ಅಗ್ನಿಕ್ರಮ ಮರ್ದು ಒದಗಾಂಡು ಒಂದೊಂಜಿ ಪಿರಾಕದ ಆಯುರ್ವೇದದ ವಿಶೇಷ ಮರ್ದು ಕ್ರಮ ಆದುಂಡು. ಒಂದು ಸರ್ಜರಿ ದಾಂತಿನ ಮರ್ದು 17-15 ದಿನದ ಮರ್ದು ವ್ಯವಸ್ಥೆ ಆದುಂಡು. ಬೆಂಗಳೂರು ಒಂಜಿ ಶಾಖೆ ಇತ್ತದು, ರಡ್ಡನಿ ಶಾಖೆನು ಕುಡ್ಲಡು ಶುರು ಮಲ್ತದುಂಡು. ಆಯುರ್ ಯುಕ್ತಿ ವೆಬ್ಸೈಟ್ ಈ ಬಗೆಟ್ ಹೆಚ್ಚಿಗೆ ಮಾಹಿತಿ ಪಡೆಯುವಲ್ಲಿಂದು ಡಾಕ್ಟರ್ ಲತೇಶ್ ಪಂಡಿರು. ಮಂಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಅಗ್ನಿಕರ್ಮ ಸೆಂಟರನ್ನು ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಡಾಕ್ಟರ್ ಲತೇಶ್ ಅವರು ಕಂಕನಾಡಿಯ ಈ ಪರಿಸರದಲ್ಲಿ ಫಾರ್ ಇನ್ಸ್ಟಂಟ್ ಪೇಯ್ನ್ ರಿಲೀಫ್ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡುವಂಥ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ಇವತ್ತವರ ಕ್ಲಿನಿಕನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಮಂಗಳೂರಿನ ಕಂಕನಾಡಿ ಓಲ್ಡ್ ರೋಡ್ನಲ್ಲಿ ಮೋತಿಶ್ಯಾಮ್ ಎಂಪೋರಿಯಂ ಬಿಲ್ಡಿಂಗ್ನಲ್ಲಿ ಇವತ್ತು ಆಯುರ್ಯುಕ್ತಿ ಅಂತೇಳುವಂಥ ಒಂದು ಅಗ್ನಿಕರ್ಮ ಸೆಂಟರನ್ನು ಇವತ್ತು ಪ್ರಾರಂಭ ಮಾಡಲಾಗಿದೆ. ಇದು ಮಂಗಳೂರಿನಲ್ಲೇ ಪ್ರಥಮ ಬಾರಿಗೆ ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಆಯುರ್ವೇದದ ಮುಖಾಂತರ ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಪಂಚಕರ್ಮದ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲೋ ಒಂದು ಕಡೆ ಗುಣಮುಖವಾಗದಂಥ ರೋಗಿಗಳಿಗೆ ಆ ಒಂದು ವಿದ್ಯುತ್ ಸಂಚಾರದ ಮುಖಾಂತರ ಅವರ ಆರೋಗ್ಯವನ್ನು ಯಶಸ್ವಿಯಾಗಿ ಗುಣ ಮಾಡುವಂಥ ಒಂದು ನೂತನವಾದಂಥ ಚಿಕಿತ್ಸೆಯನ್ನು ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಈ ಪ್ರಯತ್ನ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲಿ. ನಾನು ಮಂಗಳೂರಿನ ಜನತೆಗೆ ಭಾಳಷ್ಟು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಆರೋಗ್ಯದ ದೃಷ್ಟಿಯಲ್ಲಿ ಕುಂದುಕೊಡುತ್ತಿರುವಂಥ ವ್ಯಕ್ತಿಗಳು ದಯವಿಟ್ಟು ಡಾಕ್ಟರ್ ಲತೀಶ್ ಅವರ ಈ ಕ್ಲಿನಿಕನ್ನು ಸಂಪರ್ಕ ಮಾಡಿ. ನಾವು ಈ ಬಾರಿ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಆಯುರ್ವೇದದ ವಿಶೇಷ ಚಿಕಿತ್ಸೆ ಅಗ್ನಿಕರ್ಮ ಚಿಕಿತ್ಸೆ ಎಂಬ ಚಿಕಿತ್ಸಾಲಯವನ್ನು ನಾವಿಲ್ಲಿ ಪ್ರಾರಂಭಿಸಿದ್ದೇವೆ. ಕಂಕನಾಡಿಯ ಮೋತಿಶ್ಯಾಮ್ ಎಂಪೋರಿಯಂ, ಕಂಕನಾಡಿ ಹಳೆಯ ರಸ್ತೆಯ ಮೋತಿಶ್ಯಾಮ್ ಎಂಪೋರಿಯಂ ಬಿಲ್ಡಿಂಗ್ನಲ್ಲಿ ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ ನಾವು ಪ್ರಪ್ರಥಮ ಬಾರಿಯಾಗಿ ಈ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ಇಲ್ಲಿ ನಾವು ಎಲ್ಲ ರೀತಿಯ ನೋವಿನ ಸಮಸ್ಯೆಗಳಿಗೆ, ಬೆನ್ನು ನೋವು, ಗಂಟು ನೋವು, ಇತರೆ ಸಂಬಂಧಿಸಿದ ಮಾಂಸಖಂಡಗಳ ನೋವು, ಎಲ್ಲ ಸಮಸ್ಯೆಗಳಿಗೆ ನಾವು ಅಗ್ನಿಕರ್ಮ ಚಿಕಿತ್ಸೆ ಮೂಲಕ ವಿಶೇಷವಾಗಿ ಚಿಕಿತ್ಸೆಯನ್ನು ನೀಡಿ ರೋಗಿಯನ್ನು ಗುಣಪಡಿಸುವ ನಾವು ಭರವಸೆಯನ್ನು ನಾವು ನೀಡುತ್ತಿದ್ದೇವೆ. ಅದಲ್ಲದೆ ಇದು ಈ ಚಿಕಿತ್ಸೆ ನಮ್ಮ ಕರ್ನಾಟಕದಲ್ಲಿ 2 ಕಡೆ, ನಮ್ಮದು ಬೆಂಗಳೂರಿನಲ್ಲಿಯೂ ಇದರ ಒಂದು ಬ್ರ್ಯಾಂಚ್ ಇದ್ದು, ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಇದರ ಒಂದು ಬ್ರ್ಯಾಂಚ್ ಇದೆ, ಮೊದಲನೇ ಬ್ರ್ಯಾಂಚ್. ಇದು 2ನೇ ಬ್ರ್ಯಾಂಚಾಗಿ ನಾವಿಲ್ಲಿ ಓಪನ್ ಮಾಡ್ತಾ ಇದ್ದೇವೆ ಈ ದಿನ. ಇದು ಅಗ್ನಿಕರ್ಮ ಎನ್ನುವುದೊಂದು ಪುರಾತನವಾದ ಆಯುರ್ವೇದ ಚಿಕಿತ್ಸೆ. ಇದು ಅನುಶಸ್ತ್ರ ಕರ್ಮ ಅಂತ ಹೇಳ್ತೇವೆ, ಅಂದರೆ ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್. ಯಾರಿಗೆಲ್ಲ ಸರ್ಜರಿ ಅಂತ ಹೇಳಿದ್ದಾರೆ, ಯಾವುದೇ ಬೋನ್ ವಿಷಯವಾಗಿರ್ಬೋದು, ಗಂಟುಗಳ ನೋವು, ಸಂದು ನೋವು ಯಾವುದೇ ಇರ್ಬೋದು, ಸರ್ಜರಿ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ನಾವು ಅನುಶಸ್ತ್ರ ಕರ್ಮ ಅಂದರೆ ಸರ್ಜರಿ ಇಲ್ಲದೆ ಪ್ಯಾರಾಸರ್ಜಿಕಲ್ ಮೆಥಡಿಂದ ನಾವು ಅಗ್ನಿಕರ್ಮ ಅನ್ನುವ ವಿಶೇಷವಾದ ಚಿಕಿತ್ಸೆಯ ಮೂಲಕ ನಾವು ಇದನ್ನು
ಪರಿಹರಿಸುವಲ್ಲಿ ನಮ್ಮ ಪ್ರಯತ್ನ. ಇದು ಕೇವಲ ಒಂದು 10ರಿಂದ 15 ದಿವಸದ ಟ್ರೀಟ್ಮೆಂಟ್ ಆಗಿದ್ದು ಇದರಲ್ಲಿ ಸಂಪೂರ್ಣ ಗುಣಮುಖರಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ನಮ್ಮಲ್ಲಿ. ಅದೇ ರೀತಿ ನಾವು ನಿಮಗೆ ಬೇಕಾದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆಯುರ್ಯುಕ್ತಿ ಅನ್ನೋ ಅಕೌಂಟ್ ಮೂಲಕ ನೀವು ಕಾಣಬಹುದು ಎಲ್ಲ ರಿಸಲ್ಟ್ಗಳನ್ನು, ನಮ್ಮ ಹಿಂದಿನ ರಿಸಲ್ಟ್ಗಳನ್ನು. ಅಲ್ಲದೆ ನಮ್ಮದು www.ayurukti.com ಅನ್ನುವ ವೆಬ್ಸೈಟ್ ಕೂಡ ಇದೆ. ಅದರಲ್ಲಿಯೂ ತಾವು ಇದರ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಶುಕ್ರವಾರ ಮಹಾಶಿವರಾತ್ರಿದ ಜಾಗರಣೆ ನಡೆತುಂಡು. ಕಾಂಡೆ ಉಮಾಮಹೇಶ್ವರ ಹೋಮ, ಮಹಾರುದ್ರಾಭಿಷೇಕ, ಬುಂಡಾಭಿಷೇಕ ನಡಪಾದು ಮಧ್ಯಾಹ್ನ ಮಹಾಪೂಜೆ ಮಲ್ತೆರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಐತಾರ ಕೊಡಿಯೇರ್ದು ವರ್ಷಾದಿ ಜಾತ್ರೆ ಬೊಕ್ಕ ಶಿವರಾತ್ರಿದ ಮಲ್ಲ ಉಚ್ಚಯ ನಡತುಂಡು. ಶುಕ್ರವಾರ ಮಹಾಶಿವರಾತ್ರಿದ ದಿನ ಆದಿತ್ತದು ಬೇತೆ ಬೇತೆ ಕಾರ್ಯಕ್ರಮಲಿನ ದೀವೊಂದೇರು. ಕಾಂಡೆ ಶ್ರೀ ಉಮಾಮಹೇಶ್ವರ ಹೋಮ ನಡಪಾದು, ಮಹಾರುದ್ರಾಭಿಷೇಕ ಸುರುವಾಂಡು, ನೂದು ಬೊಂಡಾಭಿಷೇಕ ಮಲ್ತದು ಮಧ್ಯಾಹ್ನ ಮಹಾಪೂಜೆ ಕರಿತೆರು. ಊರು ಪರ ಊರ ಭಕ್ತರು ಕಾಂಡಿಡ್ದಿಂಚ ಇಡೀ ದಿನ ಕುದ್ರೋಳಿ ಕ್ಷೇತ್ರಗೂ ಬರೋಂದಿತ್ತದು ಮಹಾಶಿವರಾತ್ರಿದ ಪುಣ್ಯ ಕಾರ್ಯುಡು ಪಾಲ್ದಿತ್ತೊಂಡೆರು. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್ ಎಸ್ ಸಾಯಿರಾಮ್, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕಾರಿಂತಿರು ಬಿ ಮಾಧವ ಸುವರ್ಣ, ಪಣವದ ಗುರ್ಕಾರ್ಯರು ಆರ್ ಪದ್ಮರಾಜ್, ರವಿಶಂಕರ್ ಮಿಜಾರ್, ಜಗದೀಪ್ ಡಿ ಸುವರ್ಣ, ಎಂ ಶೇಖರ ಪೂಜಾರಿ, ಸಂತೋಷ್ ಕುಮಾರ್ ಜೆ, ಕೆ ಮಹೇಶ್ ಚಂದ್ರ ಇಂಚ ಆಡಳಿತ ಮಂಡಳಿ ಸದಸ್ಯರು, ಅಭಿವೃದ್ಧಿ ಸಮಿತಿಯ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರ್ಕಾರ್ದಿ ಡಾ ಅನಸೂಯ, ಬಿಟಿ ಸಾಲಿಯಾನ್, ಒತ್ತು ಗುರ್ಕಾರ್ಯರು ಡಾ ಬಿಜಿ ಸುವರ್ಣ ಇಂಚ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೇರು. ರಾತ್ರಿ ಬೊಳ್ಳಿತೇರು, ವಿಷ್ಣು ಬಲಿ, ಶಿವಬಲಿ, ಜಾಗರಣೆ ಬಲಿ, ಕಟ್ಟೆ ಪೂಜೆ ನಡೆತುಂಡು.
ರಾಜ್ಯದ 180 ಜನಕ್ಲೆಗ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಮುಟ್ಟುದುನೊಂದು ಪುತ್ತೂರು ಶಾಸಕಿ ಅಶೋಕ್ ಕುಮಾರ್ ರೈ ಪಂತೆರು. ಪುತ್ತೂರುಡು ಗ್ಯಾರಂಟಿ ಯೋಜನೆದ ಫಲದಿತ್ತುನ್ನಕ್ಲೆನ ಸಭೆಟ್ಟು ಆರ್ಬಾತಿರಿಯರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆದ ಫಲದಿತ್ತುನ್ನಕ್ಲಿನ ಸಭೆ ಗುರುವಾರ ಪುತ್ತೂರದ ಕಿಲ್ಲೆ ಮೈದಾನೋಡು ನಡೆತಂಡು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯೋಜನೆದ ಫಲದಿತ್ತುನ್ನಕ್ಲು ಸಭೆಟ್ ಪಾಲ್ದಿತ್ತುಂಡೇರು. ಶಾಸಕರು ಅಶೋಕ್ ಕುಮಾರ್ ರೈ ಸಭೆಟ್ ಪಾತಿರ್ದು ಈ ತೊರ್ತುಗೆ ರಾಜ್ಯದ 180 ಜನಕ್ಕೂ ಸರ್ಕಾರದ ಗ್ಯಾರಂಟಿ ಯೋಜನೆದ ಫಲ ಮುಟ್ಟುದುಂಡು. ನೋದೆಕನೂದು ಮುಟ್ಟುಡಾತಂಡು. ಗ್ಯಾರಂಟಿನೂ ಸುಳ್ಳುಂದು ಪನೊಂದಿತ್ತಿನಕುಲು ಇತ್ತೆ ಅವೇ ಗ್ಯಾರಂಟಿದ ಪಿರವು ಬೂರ್ದು ದೇಶುಡು ಗ್ಯಾರಂಟಿ ಕೊರ್ಪುನ ಕೆಲಸ ಮಲ್ತಂದುಲ್ಲೇರು. ಅಂದೇಡ್ದು ಬಡವೇರು ಗಟ್ಟಿಮುಟ್ಟು ಆಪುನ ಕೆಲಸ ಆಯ್ರ ಉಂಟು ಒಂದು ಅಶೋಕ್ ಕುಮಾರ್ ರೈ ಪಂಡೇರು. ಫಲದೆತ್ತೊನ್ನಕುಲು ಈ ಪುರ್ತುಡು ಅಭಿಪ್ರಾಯ ತೆರಿಪಾದ ಗ್ಯಾರಂಟಿ ಯೋಜನೆ ಹಿಡಿದು ಬಾರಿ ಅನುಕೂಲ ಆತನಂದು ಖುಷಿ ತೆರಿಪಾಯರು. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಗಟ್ಟಿ, ಜಿಲ್ಲಾಧಿಕಾರಿ ಮುಲೈ ಮೊಹಿಲಾಲ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಸೇರಿನಂಚ ಸರ್ಕಾರಿ ಅಧಿಕಾರಿಗಳು ಕಾರ್ಯಕ್ರಮಟ್ಟಿದ್ದರು. ಯಾವುದೇ ಅನುದಾನಗಳಿಲ್ಲ. 1,010 ಕೋಟಿ ರೂಪಾಯಿಯಲ್ಲಿ 400 ಕೋಟಿ ರೂಪಾಯಿ ಈಗಲೇ ಬಿಡುಗಡೆಗೊಂಡಿದೆ. ಬರೀ ಆದೇಶ ಮಾತ್ರ ಹೊರಡಿಸುವಲ್ಲ, ದುಡ್ಡನ್ನು ಕೊಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡಿದೆ. 400 ಕೋಟಿ ರೂಪಾಯಿ ಕೊಟ್ಟು 18 ತಿಂಗಳ ಅವಕಾಶವನ್ನು ಕೊಟ್ಟಿದೆ. 18 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಗೆ ಒಂದು ಹುಡುಗನ್ನು ಪುರುಷನಿಗೆ ಒಂದು ಮಹಿಳೆಯರಿಗೆ 55 ಲೀಟರ್ ನೀರಿನಂತೆ ಪ್ರತಿ 24 ಅವರ್ಸ್ 24 ಗಂಟೆ ಫಿಲ್ಟರ್ಡ್ ಡ್ರಿಂಕಿಂಗ್ ನೀರು ವಾಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನಿಲೆಟ್ ಶುಕ್ರವಾರ ಕದ್ರಾ ಲೈನ್ ಸೇವಾ ಮಂದಿರಡು ಪೊಂಜೋಲಿನ ಪಣವಕಾಸು ಗಟ್ಟಿಮುಟ್ಟುದಂಚಿ ಒಂಜಿ ಪಜ್ಜೆ ಗೃಹಲಕ್ಷ್ಮಿ ಪಂಪನ ಪುದರ್ಡು ಪೊಂಜೋನಕುಲು ಇಲ್ಲಡು ತಯಾರು ಮಲ್ತಿನ ಉತ್ಪತ್ತಿಲಿನ ಮಾಮಲ್ಲ ಪ್ರದರ್ಶನ ಬೊಕ್ಕ ಮಾರಾಟ ನಡೆತಂಡು. ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನಾಚರಣೆದ ಕುಡು ದಕ್ಷಿಣ ಕನ್ನಡ ಜಿಲ್ಲಾ ಪೊಂಜೋಲಿನ ಕಾಂಗ್ರೆಸ್ ಸಮಿತಿ ಕುಡ್ಲಾ ಕದ್ರದ ಲೈನ್ ಸೇವಾ ಮಂದಿರಡು ಪೊಂಜೋಲಿನ ಪಣವ್ ಸ್ಥಿತಿ ಗಟ್ಟಿಮುಟ್ಟುದಂಚಿ ಒಂಜಿ ಪಜ್ಜೆ ಗೃಹಲಕ್ಷ್ಮಿ ಪಂಪನ ಪುದರಡು ಪೊಂಜೋಲಿ ತಯಾರು ಮಲ್ತದಿನ ಉತ್ಪತ್ತಿಲೇನ ಪ್ರದರ್ಶನ ಬೊಕ್ಕ ಮಾರಣ ವ್ಯವಸ್ಥೆ ಮಲ್ತದಿತ್ತಂಡು. ಉಳ್ಳಾಲ ನಗರಸಭೆತ ದುಂಬುದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಸುಹಾಸಿನಿ ಬಬ್ಬುಕಟ್ಟೆ ಪ್ರದರ್ಶನ ಉದಿಪನ ಮಲ್ತೆರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಶಾಲೆಟ್ ಪಿಂಟೋ, ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಬೊಕ್ಕ ಹರೀಶ್ ಕುಮಾರ್, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳ ಬೊಕ್ಕ ಸದಸ್ಯರು ಈ ಪೊರ್ತುಡಿತ್ತರು. ಕುಡ್ಲಾ ಬೊಕ್ಕ ಸುತ್ತಮುತ್ತದ ಎನ್ಪುಡ್ಲ ಹಿಚ್ಚ ಪೊಂಜೋನಕಲು ತಯಾರು ಮಲ್ತದಿನ ಉತ್ಪತ್ತಿಲೇನು ಪ್ರದರ್ಶನ ಮಲ್ತದು ಮಾರೊಂದುಲ್ಲೇರು. ಈ ಪೊರ್ತುಡು ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನಾಚರಣೆದ ಎಡ್ಡಪ್ಪು ಬೈಕಿನ ಶಾಲೆಟ್ ಪಿಂಟೋ ಪಾತಿರ್ದು ಪೊಂಜೋಲಿನ ಉತ್ಪತ್ತಿಲಿಗೂ ಮಾರ್ಕೆಟ್ ಒದಗಾಯರೆ ಈ ಪ್ರದರ್ಶನ ವ್ಯವಸ್ಥೆ ಮಲ್ತದುಂಡು. ಪೊಂಜೋಲಿನ ಸಂಪಾದನೆ ದುಂಬುಗು ಅಕುಲು ಪಣವುಡು ಬಲ ಆಯರ ಸಹಾಯ ಆಪಣೊಂದು ಪಂಡಿರು. ಮಂಜುನಾಥ ಭಂಡಾರಿ ಪಾತಿರ್ದು ಪೊಂಜೋಲೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದಾನಿ ಇಂಚಿನ ಪ್ರದರ್ಶನ ವ್ಯವಸ್ಥೆ ಮಲ್ತಿನವು ಎಡ್ಡ ಸಂಗತಿ. ಪೊಂಜೋಲೆಗೂ ಎಡ್ಡೆಪ್ಪು ಬಯಕ್ವೇನ್ ಪಂಡಿರು. ಯಾವುದೇ ಒಂದು ಕಷ್ಟಗಳನ್ನು ಯಾರಿಗೂ ತೋರ್ಪಡಿಸದೆ ಎಲ್ಲದನ್ನು ತಾವೇ ಇವತ್ತು ನುಂಗಿಕೊಂಡು ಇವತ್ತು ಯಾವ ಶಿವರಾತ್ರಿಯ ದಿವಸ ಶಿವ ವಿಷವನ್ನು ಕಂಟಕದಲ್ಲಿ ನುಂಗಿದ್ದಾನೆ ಅಂತ ಹೇಳ್ತಾರೋ ಅದೇ ರೀತಿ ಎಲ್ಲ ಕಷ್ಟಗಳನ್ನು ಮಹಿಳೆಯರು ಅದನ್ನು ನುಂಗಿಕೊಂಡವರು ಬೇರೆ ಯಾರಿಗೂ ತೋರ್ಪಡಿಸದೆ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿದ್ದರೂ ಎಷ್ಟೇ ಕಷ್ಟ ಇದ್ದರೂ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಅದನ್ನು ತೋರಿಸದೆ ಮನೆಯ ಸಂಸಾರದೊಂದಿಗೆ ಎಲ್ಲದನ್ನು ತೂಗಿಸಿಕೊಂಡು ಬರ್ತಾ ಇರ್ತಾರೆ. ಆದರೆ ಇವತ್ತು ಒಂದು ದಿವಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನವರು ವಿಶಿಷ್ಟ ರೀತಿಯಲ್ಲಿ ಅಂದರೆ ಯಾರೆಲ್ಲ ಮಹಿಳೆಯರು ಏನೆಲ್ಲ ತಮ್ಮ ಸ್ವಂತ ಕುಲಕಸುಬುಗಳಿಂದ ಕೈಯಿಂದ ಮಾಡಿದಾರೋ ಅಂಥದ್ದನ್ನೆಲ್ಲ ಒಟ್ಟು ಸೇರಿ ಸುಮಾರು ಒಂದು 60-75 ಸ್ಟಾಲ್ಗಳನ್ನು ಒಂದೇ ಕಡೆ ಸೇರಿಸಿ ಇವತ್ತು ಒಂದು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೂ ಅವರಿಗೆ ಶುಭಾಶಯವನ್ನು ಹೇಳುತ್ತಾ
ಈ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ರೀತಿ ಆಗಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ಮಹಿಳೆಯರಿಂದ ಉತ್ತಮ ಒಂದು ಬೇಡಿಕೆ ಬಂದಿತ್ತು. ಮೇಡಮ್, ನೀವು ಇನ್ನು ಮುಂದಕ್ಕೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಕೇಳಿಕೊಂಡ ಕಾರಣ ಇವತ್ತು ನಾವು ಎಲ್ಲ ಮಹಿಳೆಯರಿಗೆ ಇದರಲ್ಲಿ ಏನೋ ನಾವು ಪಕ್ಷ ಆಗಲಿ ಜಾತಿ ಧರ್ಮ ಏನೂ ನೋಡಲಿಲ್ಲ. ಯಾರು ಮಹಿಳೆಯರು ತಮ್ಮ ಮನೆಯಲ್ಲಿ ಏನು ಸಣ್ಣ ಸಣ್ಣ ಉದ್ಯಮಗಳನ್ನು ನಡೆಸುತ್ತಾರಾ ಅವರಿಗೆ ಜನರೊಂದಿಗೆ ನೇರ ಸಂಪರ್ಕ ಆಗುವ ನಿಟ್ಟಿನಲ್ಲಿ, ಅವರ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಮಾರ್ಕೆಟನ್ನು ಇವತ್ತು ಅವರಿಗೆ ನಾವು ಒದಗಿಸಿಕೊಟ್ಟಿದ್ದೇವೆ. ಇಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ, ಮಹಿಳಾ ಸಶಕ್ತೀಕರಣದ ಒಂದು ಅಂಗವಾಗಿ, ಮಹಿಳಾ ಸಬಲೀಕರಣದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆದುದರಿಂದ ಎಲ್ಲ ಮಹಿಳೆಯರಿಗೂ ನಾನು ಇವತ್ತೊಂದು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಡ್ಲದ ಯಕ್ಷಾಭಿಮಾನಿ ವಕೀಲರ ವೃಂದ ದಾನಿಲೆಟ್ಟು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ದ ಪಿದೈ ಅಂಗನೋಡು ಗುರುವಾರ ರಾತ್ರಿ ಪಾವಂಜೆ ಆಟದ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡು. ಯಕ್ಷಗಾನ ಕಲೆக்கு ಪ್ರೋತ್ಸಾಹ ಕೊರ್ಪುನ ಸಂಘ ಸಂಸ್ಥೆಲು ಇತ್ತೆ ದುಂಬುಡ್ಲ ಹೆಚ್ಚಾತಂಡು. ಆಟಗೂ ಉಮೇದು ಕೊರ್ಪುನ ಸಂಘಲು ನನಲಾತ ತಾಪನೆ ಅವೊಂದೇ ಇತ್ತದು ಯಕ್ಷಗಾನ ಸೇವೆ ಸಂದಾವಂದುಲ್ಲ. ಐಟ್ ಒಂಜಿ ಕುಡ್ಲದ ಯಕ್ಷಾಭಿಮಾನಿ ವಕೀಲರ್ನ ವೃಂದ ಕೆಲವು ವರ್ಷಲೆಡ್ದುಂಬು ಕುಡ್ಲದ ಕೋರ್ಟ್ ಕೈತಲು ತಾಪನೆ ಆಯ್ನ ಈ ಯಕ್ಷಾಭಿಮಾನಿ ವಕೀಲರ್ನ ವೃಂದ ವರ್ಷಲ ಸೇವೆ ಆಟ ಗುಬ್ಬಾವನುಂಡು. ಗುರುವಾರ ಬಯ್ಯಗ್ ಕುಡ್ಲದ ಜಿಲ್ಲಾ ಕೋರ್ಟ್ದ ಪಿದೈ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೇಳೊಡ್ದು ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಸಾರಥ್ಯುಡು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗುಬ್ಬಾಯಿರು. ಕುಡ್ಲದ ವಕೀಲರು ಸುತ್ತಮುತ್ತದ ಆಟದ ಅಭಿಮಾನಿಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಕುಡ್ಲ ವಕೀಲರ್ನ ಸಂಘದ ಗುರ್ಕಾರ್ಯರು ಪೃಥ್ವಿರಾಜ್ ರೈ, ಪ್ರಧಾನ ಕಾರ್ಯಂತರು ಶ್ರೀಧರ್ ಎನ್ಮಕಜೆ, ಬೊಕ್ಕ ಪದಾಧಿಕಾರಿಲು ಸದಸ್ಯರು, ಯಕ್ಷಾಭಿಮಾನಿ ವಕೀಲರ್ನ ವೃಂದದಕಲು, ನ್ಯಾಯಾಂಗ ಇಲಾಖೆ ನೌಕರ ವೃಂದದಕಲು ಈ ಪುರ್ತುಡಿತ್ತರು. ಈ 5 ವರ್ಷಗಳಲ್ಲಿ ನಿರಂತರವಾಗಿ ಕೊರೋನಾ ಸಮಯದಲ್ಲೂ ಕೂಡ ನಾವು ಯಕ್ಷಗಾನವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಇದು ಈಗ ಬೇರೆ ಬೇರೆ ಊರಿನಿಂದ ನ್ಯಾಯಾಧೀಶರುಗಳು ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ. ಅದೇ ರೀತಿ ನ್ಯಾಯಾಂಗ ಇಲಾಖೆಯ ನೌಕರರು ಬರ್ತಾರೆ. ಮಂಗಳೂರಿನಲ್ಲಿ ಗಂಡು ಕಲೆಯಾಗಿರುವಂಥ ಯಕ್ಷಗಾನವನ್ನು ಇವರೆಲ್ಲ ನೋಡಬೇಕು. ಯಾಕಂತ ಹೇಳಿದ್ರೆ ಯಕ್ಷಗಾನವನ್ನು ಇಲ್ಲಿ ದೇವರ ಆರಾಧನೆಯನ್ನಾಗಿ ಎಷ್ಟೋ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ದೇವರಿಗೆ ಆ ಭ್ರಮರಾಂಬಿಕೆ ಪ್ರೀತಿಯ ಹರಕೆ ಅಂತ ಹೇಳಿದರೆ ಈ ಯಕ್ಷಗಾನ ಕಲೆ. ಈ ಯಕ್ಷಗಾನವನ್ನು ನಾವು ಪ್ರತಿ ವರ್ಷ ಪಟ್ಲ ಸತೀಶ್ ಶೆಟ್ರು ನಮ್ಮ 5 ವರ್ಷಗಳಿಂದಲೂ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋದು ಖುಷಿ. ಕೋರ್ಟಿನ ಆವರಣದಲ್ಲಿ ಯಕ್ಷಗಾನ ಆಗುವುದು ಅಥವಾ ಮಾಡಿದ್ದು ಈ ವಕೀಲರ ವೃಂದ ಮಂಗಳೂರಿನ ಈ ನೀವುಗಳು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. ಇದು ಯಕ್ಷಗಾನ ಕಲೆ ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ಒಂದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಇರುತ್ತದೆ. ಆದ ಕಾರಣ ಈ ವಕೀಲರ ವೃಂದದ ಅಧ್ಯಕ್ಷರು ಹಾಗೂ ಎಲ್ಲ ಬಳಗದವರಿಗೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕರಾವಳಿಯ ಒಂದು ಕಲೆಯನ್ನು ಪರಿಚಯಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾದ್ದು ಬಹಳ ನಮ್ಮ ಕರ್ತವ್ಯವೂ ಹೌದು, ನಮ್ಮ ಧರ್ಮವೂ ಹೌದು. ಆದ ಕಾರಣ ಯಕ್ಷಗಾನ ಎನ್ನುವುದೊಂದು ಕೇವಲ ಮನರಂಜನೆ ಕಲೆ ಅಲ್ಲ, ಇದು ಆರಾಧನಾ ಕಲೆಯೂ ಹೌದು. ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುವಂತ ಒಂದು ಕಲೆ ವಿಶ್ವದಾದ್ಯಂತ ಬೆಳೆದಿದೆ.
ದೇವರನ್ನ ಪೂಜೆದ ಒಟ್ಟುಗೂ ನಮ್ಮ ಮನಸ್ಸಿಗೆ ಪೂಜೆ ಅವಡು ಕಷ್ಟೊಡುಪ್ಪನಕ್ಲಿಗೆ ಸಮಾಧಾನ ಪಂಪನವೇ ಪೂಜೆ ಎಂದು ಕುಡ್ಲದ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಪಂತೆರು ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಗುರುವಾರ ನಡೆತಿನ ಧಾರ್ಮಿಕ ಸಭೆಟ್ 6 ಗುರುಕಾರ್ಮೆ ವಹಿಸಿದ ಪಾತೆರಿಯರು. ಬಂಟ್ವಾಳ ತಾಲೂಕು ಪಾಣೇರು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿದ್ದು ಗುರುವಾರ ಮೂಜನೆ ಧಾರ್ಮಿಕ ಸಭೆ ನಡೆತಂಡು. ದೇವಸ್ಥಾನದ ಆಡಳಿತ ಮಂಡಳಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಬಿ ರಘುನಾಥ ಸೋಮಯಾಜಿ ಸರ್ವೇರೆಲ್ಲ ಎತ್ಕೊಂಡರು. ಕುಡ್ಲದ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಗುರುಕಾರ್ಮೆಡ್ ಕುಡ್ಲದ ಶಾರದಾ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಡಾ ಎಂ ಬಿ ಪುರಾಣಿಕರು ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತಿರು. ಎಂಬಿ ಪುರಾಣಿಕರು ಪಾತಿರ್ದು ಸೋಮಯಾಜಿ ಕುಟುಂಬ ಮಾತೆರೆಗ್ಲ ಪರಿಶ್ರಮನು ಕಲ್ಪಾದ ಕೊಡ್ತುಂಡು. ರಘುನಾಥ ಸೋಮಯಾಜಿ ತನ್ನ ಸಂಪತ್ತನ್ನು ರಾಷ್ಟ್ರದ ಸಂಪತ್ತು ಆವಡುಂದು ರಾತ್ರಿ ಪಗಿಲು ಈ ದೇವಸ್ಥಾನಗಾದ ಪುಣಿತೇರು. ಓಲು ಬರ ಉಂಡ ಅವಳು ವಿನಯ ಉಂಡು, ಓಲು ವಿನಯ ಉಂಡ ಅವಳು ಗೌರವ ಉಂಡು. ನಿಕ್ಲಿನ ಜೋಕ್ಲಿನ ಎಡ್ಡೆ ಬರವು ಸಂಸ್ಥೆಗೆ ಸೇರ್ಸಾದ ಈ ದೇಶದ ಎಡ್ಡೆ ಜನ ಅಪ್ಪನಂಚ ಮಲ್ಪಲೇಂದು ಪಂಡೇರು. ವಿದ್ವಾನ್ ಬಂಜ ಭಾಸ್ಕರ ಭಟ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ಕಟೀಲ್ ಅನಂತ ಪದ್ಮನಾಭ ಆಶ್ರಣ್ಯರು ಆಶೀರ್ವಚನ ಕೊಡ್ದು ಮಾತ ಕಡೆಟ್ಲ ದೇವರಿನ ಆರಾಧನೆ ಮಲ್ಪರೆ ಆಪುಜಿ ಐಕೆ ಋಷಿ ಮುನಿಕುಲು ಹಿಮಾಲಯಗೂ ಪೋದು ತಪ್ಪಸಗು ಕುಲ್ಲುದು ಆರಾಧನೆ ಮಲ್ತೊಂದಿತ್ತೆರು. ಮನಸ್ಸು ಸ್ವಚ್ಛವಾದ ಭಗವಂತಡ ಸೇರುಡು ಇಲ್ಲಡು ದೇವರನ ಕೋಣೆ ಗ್ರಾಮಡು ದೇವಸ್ಥಾನ ಒಂದು ನಮ್ಮ ಹಿರಿಯರು ನಂಕಕೂರ್ನ ಸಾದಿ ತುಡರೆಂದು ಪಂಡಿರು. ಸುಮತಿ ಗಣಪತಿ ಸೋಮಯಾಜಿರಿಗ ಮಾತಿರ್ಲಾ ಸೇರ್ದು ತಮ್ಮನದ ಮರ್ಯಾದೆ ಮಲ್ತೆರು. ಎಸ್ ಗಣೇಶ್ ರಾವ್ ಗುರುಕಾರ್ಮೆದ ಭಾಷಣ ಮಲ್ತದು ನರಮಾನ್ಯಡ ಸಂಪತ್ತಿ ಇತ್ತಂಡಲ ದೇವರನ ಅನುಗ್ರಹ ಇತ್ತಂಡ ಮಾತ್ರ ಅಭಿವೃದ್ಧಿ ಕೆಲಸ ಮಲ್ಪೊಲಿ. ದೇವರನ ಪೂಜೆದ ಒಟ್ಟುಗೂ ನಮ್ಮ ಮನಸ್ಸಿಗೆ ಪೂಜೆ ಆವಡು. ಮನಸ್ಸು ಶುದ್ಧ ಆದಿಪ್ಪಡು. ಜೋಕ್ಲಿನ ತಿದ್ದದು ಎಡ್ಡೆ ಜನ ಆದು ಮಲ್ಪೊಡು. ಕಷ್ಟಡು ಪುನಕ್ಲೆಗ್ ಅವು ಮುರ್ಗ ಹುಚ್ಚು ಒವ್ವೆ ಆವಡು ಸಮಾಧಾನ ಪನ್ಪುನವು ಎಡ್ಡೆ ಮಲ್ಪುನವುಲ ಪೂಜೆನ್ ಪಂಡಿರು. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ, ಬಿಟ್ಲದ ದುಂಬುದ ಶಾಸಕರು ರುಕ್ಮಯ್ಯ ಪೂಜಾರಿ, ಕುಡ್ಲದ ಉದ್ಯಮಿ ಆರೂರು ಪ್ರಭಾಕರ ರಾವ್, ಬುಳೆಚಿಲು ಪರ ಕೃಷಿಕರು, ಉದ್ಯಮಿ ಪ್ರಕಾಶ್ ಕಾರಂತ್ ನರಿಕೊಂಬು, ಕುಡ್ಲದ ಲಾಟಸ್ ಪ್ರಾಪರ್ಟಿ ಪಾಲ್ದಾರರು ಜಿತೇಂದ್ರ ಕುಟಾರಿ, ಪಾಣೇರು ವೀರವಿಠಲ ದೇವಸ್ಥಾನದ ಆಡಳಿತ ಮುಕ್ತೇಸರರು ಯೋಗೀಶ್ ಪೈ, ಆರ್ಎಸ್ಎಸ್ ಮಧ್ಯ ಕ್ಷೇತ್ರೀಯ ಕಾರ್ಯನಿರ್ವಾಹಕ ಎನ್ ತಿಪ್ಪೇಸ್ವಾಮಿ, ಬೆಂಗಳೂರದ ಯಜ್ಞನಾರಾಯಣ ಹೇರಳೆ ಬಿನ್ನಿರಾದು ಪಾಲ್ದೊಂಡಿರು. ಜಗನ್ನಾಥ ಚೌಟ ಬದಿಗುಡ್ಡೆ, ಪ್ರೇಮಾನಂದ ಶೆಟ್ಟಿ, ಶಂಕರ್ ನಾರಾಯಣ್ ರಾವ್, ನರಸಿಂಹಮಯ್ಯ, ಯೋಗೀಶ್ ಸಪಲ್ಯ ಇಂಚ ಸಮಿತಿಲಿನ ಪದಾಧಿಕಾರಿಗಳು ಈ ಪೊರ್ತೊಡಿತ್ತರು. ಸೋಮಯಾಜಿ ಕುಟುಂಬ ನರಿಕೊಂಬಿನಲ್ಲಿ ಏನು ಸಾಧನೆ ಮಾಡ್ತದೆ, ಆಧ್ಯಾತ್ಮಿಕವಾಗಿ ಸಂಘಟನಾತ್ಮಕವಾಗಿ ಧರ್ಮಕ್ಕೆ ಎಂತಹ ಕೆಲಸ ಮಾಡ್ತಾ ಇದೆ, ಅವರ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಕೊಟ್ಟರು ಅಂತಂದರೆ ಪರಿಶ್ರಮ ಏವ ದೇವರು ಅಂತಂದರೆ ಪ್ರಾಮಾಣಿಕ ಪರಿಶ್ರಮ ಶ್ರದ್ಧೆ ಇದನ್ನು ಅವರ ಎಲ್ಲ ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟರು ನಾನು ನೋಡಿದ್ದೇನೆ. ಎಲ್ಲಿ ವಿದ್ಯೆ ಇದೆ ಅಲ್ಲಿ ವಿನಯ ಇದೆ, ಎಲ್ಲಿ ವಿನಯ ಇದೆ ಅಲ್ಲಿ ಗೌರವ ಸ್ಥಾನ ಇದೆ, ಎಲ್ಲಿ ಸ್ಥಾನ ಇದೆ ಅಲ್ಲಿ ಐಶ್ವರ್ಯ ಇದೆ, ಎಲ್ಲಿ ಐಶ್ವರ್ಯ ಇದೆ ಅಲ್ಲಿ ದಾನ ಧರ್ಮ ಇದೆ, ಎಲ್ಲಿ ದಾನ ಧರ್ಮ ಇದೆ ಅಲ್ಲಿ ನೆಮ್ಮದಿ ಇದೆ. ನಮ್ಮ ಭಾರತ ದೇಶ ಅನ್ನೋದು ಆ ಭಾರತ ಅನ್ನುವ ಶಬ್ದದಿಂದಲೇ ಅದರ ವಿಶೇಷತೆಯನ್ನು ನಾವು ಊಹಿಸಿಕೊಳ್ಳಬಹುದು. ವೇದದಲ್ಲಿ ಇರತಕ್ಕಂತಹ ಒಂದು ಹೆಸರು, ಒಂದು ದೇಶದ ಹೆಸರಿದ್ದರೆ ಅದು ಭಾರತ ಅನ್ನುವಂತಹ ಒಂದು ದೇಶ. ನಿತ್ಯ ನೂತನೆಯಾಗಿ ಪ್ರವಾಹದಿಂದ ಜಲಭರಿತೆಯಾಗಿ ಹರಿಯುವ ನೇತ್ರಾವತಿಯ ಮುಂಭಾಗದಲ್ಲಿ ನೇತ್ರಾವತಿಯ ನದಿಯನ್ನು ತನ್ನ 3 ಕಣ್ಣುಗಳಿಂದ ನೋಡ್ತಾ ಭಯಂಕೇಶ್ವರ ಸದಾಶಿವ ದೇವ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಅವನಿಗೆ ನೂತನವಾದ ದೇವಸ್ಥಾನವನ್ನು ನಿರ್ಮಿಸುವುದಲ್ಲದೆ ಒಬ್ಬ ವ್ಯಕ್ತಿ ಎಷ್ಟೂ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅವಕಾಶವನ್ನಿತ್ತು. ಶಿವನ ಏಕಪಾದ ಮೂರ್ತಿ ಎಲ್ಲೂ ನಿಮಗೆ ಲಭ್ಯವಾಗುವುದಿಲ್ಲ. ಶಿವನ ಶರಭ ಮೂರ್ತಿ, ದಕ್ಷಿಣಾಮೂರ್ತಿ, ಹೀಗೆ ದಕ್ಷಾಧ್ವರ ವಿಧ್ವಂಸಕ ಮೂರ್ತಿ ಇತ್ಯಾದಿ ಶಿವನ ಬೇರೆ ಬೇರೆ ರೂಪಗಳನ್ನು ಸರಿಯಾಗಿ ಕೆತ್ತಿ ಅದನ್ನು ದೇವಳದಲ್ಲಿ ಸಾರ್ವಜನಿಕರಿಗೆ ನೋಡುವಂತೆ ಸಮೀಪವರ್ತಿಯಾಗುವಂತೆ ಅಳವಡಿಸಿ ಉತ್ತಮ ಕಾರ್ಯವನ್ನು ಮಾಡಿದ್ದೀರಿ. ದೇವರು ಸರ್ವವ್ಯಾಪವಾಗಿ ವ್ಯಾಪ್ತನಾಗಿದ್ದಾನೆ. ನಾವೆಲ್ಲಿಯೂ ಆರಾಧಿಸಬಹುದು ಅಂತ ಕೇಳಿದರೆ ಎಲ್ಲ ಕಡೆಯಲ್ಲೂ ಆರಾಧಿಸಲಿಕ್ಕೆ ಬರೋದಿಲ್ಲ. ದೇವರನ್ನು ಆರಾಧಿಸಬೇಕು ಅಂತಿದ್ರೆ ಮಾನಸಿಕವಾಗಿ ಸ್ವಸ್ಥತೆಯತ್ತ ಹೋದಾಗ ಮಾತ್ರ ದೇವರು ನಮಗೆ ಕಾಣಲಿಕ್ಕೆ ಸಿಗೋದು. ಅದಕ್ಕೆ ಪರಮ
ಋಷಿಗಳೆಲ್ಲ ಹಿಮಾಲಯ ಪರ್ವತದ ಹತ್ರ ಎಲ್ಲ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಯಾಕಂದರೆ ಮನಸ್ಸು ಪೂರ್ಣವಾಗಿ ಸ್ವಚ್ಛವಾಗಿ ಆ ಭಗವಂತನಲ್ಲಿ ಮಾತ್ರ ನೆಲೆ ನಿಂತಾಗ ಮಾತ್ರ ನಮಗೆ ದೇವರು ಸಿದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ಮನೆಯಲ್ಲಿ ದೇವರ ಕೋಣೆ, ಊರಿನಲ್ಲಿ ನಮಗೆ ಗ್ರಾಮ ದೇವರು, ಹಾಗೆ ನಮ್ಮ ದೇವರನ್ನು ಅದನ್ನು ಪೂರ್ಣವಾಗಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ಆರಾಧಿಸಲಿಕ್ಕೆ ಹಿರಿಯರು ನಮಗೆ ಒಂದು ದಾರಿದೀಪವನ್ನು ಕೊಟ್ಟಿದ್ದಾರೆ. ಭಯಂಕೇಶ್ವರ ಸದಾಶಿವ ದೇವರ ಅನುಗ್ರಹ ಇಲ್ಲದೆ ಮನುಷ್ಯನಲ್ಲಿ ಸಂಪತ್ತಿರ್ತದೆ, ಐಶ್ವರ್ಯ ಇರ್ತದೆ, ಆದರೆ ಐಕ್ಯ ಮತ್ತೆ ಬರಬೇಕಾದ್ರೆ ನಾವೆಲ್ಲರೂ ಬಂಧುಗಳು ಹೇಳಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ ಹೇಳಿದರೆ ಅದು ದೇವರ ಅನುಗ್ರಹ ಇದ್ದಾಗ ಮಾತ್ರ ಆಗ್ತದೆ, ದೇವರ ಪ್ರೇರೇಪಣೆ ಇದ್ದಾಗ ಮಾತ್ರ ಆಗ್ತದೆ. ಹಾಗಾಗಿ ದೇವರ ಪ್ರೇರೇಪಣೆಯಿಂದ, ದೇವರ ಅನುಗ್ರಹದಿಂದ ಇಷ್ಟೊಂದು ಉತ್ತಮವಾದ ರೀತಿಯಲ್ಲಿ ಇವತ್ತು ಕುಳಿತಿದ್ದೀರಿ. ಹಾಗಾಗಿ ಇದು ಈ ಊರಿನ ಮತ್ತು ಸುತ್ತಮುತ್ತಲಿನ ಊರಿನ ಅಭಿವೃದ್ಧಿಯ ಸಂಕೇತ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳ, ನಿರಂತರವಾಗಿ ಪೂಜೆಯೊಂದಿಗೆ ನಮ್ಮ ಮನಸ್ಸಿಗೆ ಪೂಜೆ ಆಗಬೇಕು, ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ನಮ್ಮ ಮಕ್ಕಳನ್ನು ಯಾವ ರೀತಿ ಸಾಕಬೇಕು ಹೇಳಿದರೆ, ಮಕ್ಕಳನ್ನು ದೇವರ ಪೂಜೆ ಮಾಡುವ ರೀತಿಯಲ್ಲಿ ಭಯಭಕ್ತಿ ಏನು ದೇವರಿಗಿರ್ತದೆ ಅದೇ ರೀತಿ ಮಕ್ಕಳನ್ನು ತೀಡಿ ಅವುಗಳನ್ನು ದೇಶದ ಸತ್ಪ್ರಜೆಗಳಾಗಿ ಮಾಡುವಂಥ ಕಾಯಕವನ್ನು ಮಾಡೋದ್ರೊಂದಿಗೆ ಕುಡ್ಲದ ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನಡು 4 ದಿನದ ವರ್ಷಾದಿ ಕೋಲ ನೇಮ ನಡೆತನು. ಕ್ಷೇತ್ರದ ಗುರಿಕಾರ್ಯರು ಎಸ್ ರಾಘವೇಂದ್ರ ದುಂಬಾಳ್ತಿಡು ನಡೆತಿನ ಈ ವರ್ಷದ ಆರಾಧನೆಡು ಆಕೇರಿದ ದಿನ ಕೊರಗಜ್ಜ ದೈವಗೂ ಕೋಲ ಕೊರಿಯರು. ತುಳುನಾಡ ಜನಮಾನಿ ಭಾರಿ ಭಯಭಕ್ತಿ ಶ್ರದ್ಧೆಡು ನಮ್ಮೊಂದು ಬತ್ತಿನ ಸತ್ಯಲು ನಂಬಿಂಚಿ ಸಂಸಾರನು ಏಪೊಗ್ಲ ಕೈಬಿಡಯ ಪೋಯಿನಲ್ಪ ಬತ್ತಿನಲ್ಪ ಅನುಪದಿನಲಾಕ ತುಂದು ಧರ್ಮ ರಕ್ಷಣೆ ಮಲ್ತೊಂದು ಬೈದ ಒಂಜಿಕುಂದು ಸಾರ ಭೂತೊಲಿಡು ಒರಿ ಮಾಮಲ್ಲ ಕಾರಣಿಕದಾಯೆ ಇನ್ಸೂರ ಬರ್ಕೆದ ಸಾರ್ಲ ಪಟ್ಟದ ಮಾಯ್ಕಾರೆ ಕೊರಗತನಿಯೇ ಆದಿತದು ಕಲ್ಜಿಕೊಡು ನೆಂತಿನ ಕಾರ್ಯ ಕೈ ಸೇರಾದ ಕೊರ್ಪುನ ಮಾಮಲ್ಲ ಸತ್ಯ ಆದುಲ್ಲೆ ಅರ್ತಿಪಿರ್ತಿಡು ಅಜ್ಜ ಕೊರಗಜ್ಜ ಪಣದು ಕಟ್ಟಿಡು ತಂಬಿಲ ಕರಿತದು ವರ್ಷಗೊರ ಕೋಲ ಕೊರ್ದು ಎನ್ನಿನವು ಅಂಡ ಪರಕೆದ ಕೋಲ ಕೊರ್ದು ಕರಿಗಂಧ ಪುರ್ಸದ ದೆತನೊಂದುಲ್ಲೆರು ತುಳು ಅಪ್ಪೆನ ಜೋಕುಲು. ಕುಡ್ಲ ವಲೆನ್ಸಿಯ ಕೈತಲ್ದ ಸೂಟರಪೇಟೆ ಕೋರ್ದಬ್ಬು ದೈವಸ್ಥಾನ ಬಾರಿ ಪಿರಾಕದ ಸಾನ ಆದಿತದು ಮಾರ್ಚ್ 2 ಮುಟ್ಟ ಗುರಿಕಾರ್ಯರು ಎಸ್ ರಾಘವೇಂದ್ರ ದುಂಬಾಳ್ತೆಡು ವರ್ಷದ ಕೋಲ ನೇಮ ನಡೆತಂಡು. ಅಕೇರದ ದಿನ ಕೊರಗಜ ದೈವಗೂ ಕೋಲ ಕೂರ್ದು ವರ್ಷದ ನೇಮ ಅಕೇರಿಯಾಂಡು. ಊರ್ದ ಸುತ್ತಮುತ್ತದ ದೈವ ಭಕ್ತರು ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನದ ಆಡಳಿತ ಮಂಡಳಿದಕಲು ವಿಜಯ ಫ್ರೆಂಡ್ಸ್ ಕ್ಲಬ್ದಕಲು ಸಾರ್ಲಪಟ್ಟದ ಕೊರಗಜನ ಕೋಲ ತೂದು ಇಂಬು ನಟ್ಟೊಂದು ಕರಿಗಂಧ ಬೂಳ್ಯ ದೆತ್ತೊಂಡೆರು. ಎಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಎಲೈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆ.